ಹೇಳಿದ್ರೆ ತಿರ್ಕಂಡು ಮುಚ್ಕೊಂಡು ಕೂತ್ಕೊಂಡ್ರು. ಕಣ್ಣು ಮುಚ್ಚಿ ಕುಳಿತವರು ಕಣ್ಣು ಬಿಟ್ಟಾಗ 3 ದಿವಸ ಆಗೋಗ್ತು. ಯಾವ ಕಾಳಿಯೂ ಅಡ್ಡ ಬರಲಿಲ್ಲ. ಆಗ ಅವರಿಗೆ ರಾಮಕೃಷ್ಣ ಪರಮಹಂಸ ಅಂತ ಹೆಸರು ಬಂತು. ಈ ಕಥೆ ನೀವು ನೆನಪಿಟ್ಕೋಬೇಕು. 15ನೇ ಅಧ್ಯಾಯ ನಿಮಗೆ ಅರ್ಥ ಆಗಬೇಕಾಗಿತ್ತು. ಒಂದು, ಕಾಳಿಯ ಪ್ರತಿಮೆಯ ಮೂಲಕ ವೈದಿಕ ಪ್ರಕ್ರಿಯೆಗಳನ್ನು ಮಾನ್ಯ ಮಾಡತಕ್ಕದ್ದು ಮಾಡಲೇಬೇಕು, ಅದರೊಳಗೆ ಸಂದೇಹ ಇಲ್ಲ. 100ಕ್ಕೆ 99 ಮಂದಿ ಮಾಡ್ತೀವಿ, ನಾವು ಮಾಡುತ್ತೇವೆ. ಯಾರಾದರೂ ಅಸಾಮಾನ್ಯ ಪುರುಷೋತ್ತಮನ ದರ್ಶನವೇ ಆಗಬೇಕು ಅಂತ ಬಯಸಿದ ಸುಮಂಗಲ ಅಂತಹವರು, ಬರೀ ಬಯಕೆ ಅಲ್ಲ, ಅಂತಹವರು ಬೇಕಿದ್ದರೆ ಇದನ್ನು ಮೀರ್ಬೇಕು, ಭರತನಾಟ್ಯ ಮೀರ್ಬಿಡ್ಬೇಕು. ರುದ್ರ ಮನೋಹರ ನೃತ್ಯಕ್ಕೆ ಹೋಗಿ ರುದ್ರನಲ್ಲಿ ಐಕ್ಯವಾಗಬೇಕು. ಅವರಿಗೆ 15ನೇ ಅಧ್ಯಾಯ ಅಂತ ಹೇಳ್ತಾ ಇದ್ದೇನೆ ಕೃಷ್ಣ. ಇಷ್ಟು 15ನೇ ಅಧ್ಯಾಯ ಪುಟ್ಟ ಅಧ್ಯಾಯ. ನಾವು ಸುಮ್ಮನೆ 15 ಪುರುಷೋತ್ತಮ ಪ್ರಾಪ್ತಿಯೋಗ ಅಂದ್ಬಿಡ್ತೀವಿ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಮುನ್ನ ಇಷ್ಟು ಮಾನಸಿಕವಾದ ಪೀಠಿಕೆ ಸಿದ್ಧವಾಗಿರಬೇಕು. ಇಲ್ಲದೇ ಅದು ಅರ್ಥ ಆಗಲ್ಲ. ಯಾಕಂದ್ರೆ ನಾನು ಇಷ್ಟೊತ್ತು ಏನು ಮಾತಾಡಿದ್ನೋ ಅದಕ್ಕಿನ್ನ ತೀಕ್ಷ್ಣವಾಗಿ, ಕಠಿಣವಾಗಿ, ಖಚಿತವಾಗಿ ಒದ್ದು ಮಾತಾಡ್ತಾನೆ ಕೃಷ್ಣ ಮುಂದೆ. ಅದು ನಿಮ್ಗೆ ಅರ್ಥ ಆಗಬೇಕಾಗಿದ್ರೆ ಈ ಸಿದ್ಧತೆ ಬೇಕು. ಮೊದಲನೇ ಶ್ಲೋಕವೇ ನಮ್ಮ ತಲೆಗೆ ಹೋಗುತ್ತೆ. ಆ ಹೇಳೋ ಹೊರಟಿದ್ದು ಊರ್ಧ್ವಮೂಲ ಮಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. 15ನೇ ಅಧ್ಯಾಯ ಶುರುವಾಗ್ತಾ ಇದೆ. ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದಸ ವೇದವಿತು. ವೇದಗಳನ್ನು ಯಾರು ಅಧ್ಯಯನ ಮಾಡಿದ್ದಾರೋ, ಯಾರು ವೇದ ವಿದ್ವಾಂಸರೋ, ವೇದವಿತ್, ಅವರು ಹೇಳ್ತಾರೆ. ಏನಂತ ಹೇಳ್ತಾರೆ? ಊರ್ಧ್ವಮೂಲ ಅಧಃಶಾಖಂ. ನೋಡ್ರಿ, ಒಂದು ಅಶ್ವತ್ಥ ವೃಕ್ಷ ಇದೆ. ಆ ಅಶ್ವತ್ಥ ವೃಕ್ಷಕ್ಕೆ ಊರ್ಧ್ವಮೂಲ ಅಧಃಶಾಖಂ, ಅದು ನಮ್ಮ ನೈಸರ್ಗದಲ್ಲಿ ಇಲ್ಲ. ಊರ್ಧ್ವಮೂಲ ಅಂದ್ರೆ ಬೇರೆ ಮೇಲಿದೆ, ಅಧಃ ಕೆಳಗೆ ಶಾಖ, ಕೆಳಗೆ ಶಾಖೆಗಳಿವೆ. ನಾವು ನೋಡತಕ್ಕಂಥ ಅಶ್ವತ್ಥ ವೃಕ್ಷದಲ್ಲಿ ಬುಡ ಕೆಳಗಿರುತ್ತೆ. ಯಾವುದೇ ಮರಗಿಡವಳ್ಳಿ ತಗೊಂಡ್ರು ಬುಡ ಕೆಳಗಿರುತ್ತೆ, ಮೇಲೆ ಸಸ್ಯ ಹಬ್ಬಿರುತ್ತೆ ಅಲ್ವೇನ್ರಿ? ಆದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ಉದ್ಘಾಟನೆ ಹೀಗೆ ಮಾಡ್ತಾ ಇದ್ದಾನೆ. ಊರ್ಧ್ವಮೂಲ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಅವ್ಯಯ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಕಣ್ಣಿಗೆ ಕಾಣಿಸದ ಅಶ್ವತ್ಥ ವೃಕ್ಷವನ್ನು ನೀವು ಊಹಿಸಿಕೊಳ್ಳಬೇಕು. ಹಾಗೆ ಊಹಿಸಿಕೊಂಡ ಅಶ್ವತ್ಥ ವೃಕ್ಷದಲ್ಲಿ ಬೇರುಗಳು ಮೇಲೆ ಇರುತ್ತದೆ, ಕಾಂಡ, ರೆಂಬೆ, ಕೊಂಬೆ, ಎಲೆ, ಹಣ್ಣು ಇದೆಲ್ಲ ಕೆಳಗಿರುತ್ತದೆ. ಅರ್ಥ ಆಗ್ತಾ ಇದೆಯಾ? ಇದು ಇಲ್ಲ ಅಂದ್ರೇನ್ರಿ? ಅದು ಹೇಗೆ ಸಾಧ್ಯ? ಅದು ಹೇಗೆ ಸಾಧ್ಯ ಅಂದ್ರೆ ನಾವು ವೈಜ್ಞಾನಿಕವಾಗಿ ಒಂದು ಚಿತ್ರಣವನ್ನ ತಗೋಬೇಕು ಕಣ್ಮುಂದೆ. ನಾವು ಕೂತ್ಕೊಂಡಿದ್ದೀವಿ, ಹೀಗೆ ಪೃಥ್ವಿ ಇದ್ರೆ ನಾವೇನ್ ಅನ್ಕೊಂಡಿದೀವಿ? ಇಲ್ಲಿ ಕೂತಿದ್ದೀವಿ ಅನ್ಕೊಂಡಿದೀವಿ. ಹಾಗಿಲ್ಲ, ಅದು ಹೀಗೆ ಸುತ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಹೀಗೆ ಸುತ್ತುವ ಸಂದರ್ಭ ಕೆಳಕ್ಕೆ ಬಂದ್ಬಿಡ್ತೀವಿ. ಕೆಳಕ್ಕೆ ಬಂದಾಗ ನಮ್ಮ ಕಾಲುಗಳ ಮೇಲೆ ಇರುತ್ತೆ, ತಲೆ ಕೆಳಗಿರುತ್ತೆ. ಈ ಚಿತ್ರಣ ದಯವಿಟ್ಟು ಕಲ್ಪನೆ ಮಾಡ್ಕೊಳ್ಳಿ. ಭೂಮಿ ಎನ್ನತಕ್ಕಂಥದ್ದು ಪ್ರತಿ ಕ್ಷಣವೂ ಸುತ್ತಾ ಇದೆ, ನೂರಾರು ಮೈಲುಗಳ ವೇಗದಲ್ಲಿ ಹೋಗ್ತಾ ಇದೆ. ಇದು ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಸ್ಥಿರವಾಗಿ ಕೂತ್ಕೊಂಡಿದೀವಿ ಅನ್ಕೊಳ್ತೀವಿ. ಸುತ್ತುತ್ತಿದೆ 365 ದಿವಸಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಸದಾ ಚಲನಶೀಲವಾಗಿರುವ ಭೂಮಿ ನಮಗೆ ಸ್ಥಿರವಾಗಿ ಕಾಣುತ್ತದೆ. ಸುಳ್ಳದು. ಅರ್ಥ ಆಗ್ತಾ ಇದೆಯೇನ್ರಿ ನಿಮ್ಗೆ? ಹೀಗೆ ಚಲಿಸುತ್ತಿರುವ ಭೂಮಿ ಹೀಗೂ ಸುತ್ತುತ್ತದೆ. ಹೀಗೆ ಸುತ್ತಿದಾಗ ಇಲ್ಲಿರುವ ನಾವು ಸುತ್ತಿದಾಗ ಕೆಳಕ್ಕೆ ಬರ್ತೀವಿ. ರಾತ್ರಿ ಹಗಲು ಆಗೋದು ಯಾಕೆ?
ಆ ಕಾರಣದಿಂದ ತಾನೆ ಈ ಸುತ್ತಿದಾಗ ನಾವು ಹೀಗೆ ಕೂತ್ಕೊಂಡಿದ್ದೀವಿ ಅನ್ನೋರು ಸುತ್ತಿದಾಗ ಕಾಲ ಮೇಲಕ್ಕೆ ಹೋಗಿ ತಲೆ ಕೆಳಕ್ಕೆ ಬರುತ್ತೆ. ಇದು ಕಲ್ಪನೆ ಮಾಡ್ಕೊಂಡ್ರ ನೀವು? ಕೃಷ್ಣ ಹೇಳ್ತಾ ಇದ್ದಾನೆ, ಊರ್ಧ್ವ ಮೂಲ ಮೇಲೆ ಬೇರು, ಅಧ ಶಾಖ ರೆಂಬೆ ಕೊಂಬೆಗಳೆಲ್ಲ ಕೆಳಗೆ. ಅದು ಇರೋದೇ ಹಾಗಯ್ಯ. ಇದು ಒಂದು ಅರ್ಥ. ಎರಡನೇದು ಇನ್ನೊಂದು ಅರ್ಥ. ನಾವು ಬಹಳ ಸರಳವಾಗಿ ಒಂದು ವಾಕ್ಯವನ್ನು ಹೇಳ್ಬಿಡ್ತೀವಿ. ನಾವು ಇಲ್ಲಿ ಸುಮ್ಮನೆ ಇದ್ದೇವೆ, ಅಲ್ಲಿರುವುದು ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ. ಆ ಅಲ್ಲಿರುವುದು ಎಲ್ಲಿ? ಅದ್ ಮೇಲ್ಕ್ ಹೋಗ್ತೀವಿ, ಅಲ್ಲಿದೆ ಕಣೆಯ ನಮ್ಮ ಮನೆ. ಅಂದ್ರೆ ನಾವೆಲ್ಲ ಅಲ್ಲಿಂದ ಬಂದಿದ್ದೇವೆ. ಅವತಾರ ಅನ್ನೋದ್ರ ಅರ್ಥವೇ ಅದು, ಅವತರಿಸುವುದು, ಮೇಲಿಂದ ಕೆಳಗೆ ಬರೋದು. ಈ ಅಶ್ವತ್ಥ ವೃಕ್ಷ ಅಲ್ಲಿಂದ ಬಂದಿದೆ. ಅಲ್ಲಿಂದ ಬಂದಿರ್ಬೇಕಾದ್ರೆ ಮೇಲೆ ಬೇರೆ ಇರ್ಬೇಕು, ಅದಕ್ಕೆ ಕೆಳಗೆ ಇರೋಕ್ ಸಾಧ್ಯ ಇಲ್ಲ. ಭದ್ರವಾಗಿ ಕಚ್ಕೊಂಡ್ಬಿಟ್ಟಿದೆ ಇದು. ಸುವಿರೂಢ ಮೂಲಂ ಅಶ್ವತ್ಥಮೇನಂ ಸುವಿರೂಢ ಮೂಲಂ. ಈ ಅಶ್ವತ್ಥ ವೃಕ್ಷ ತಲೆ ಕೆಳಗಾಗಿದೆ, ಪಾದಗಳು ಮೇಲೆ ಇದೆ. ಇದು ಮೊದಲು ನೀನು ಅರ್ಥ ಮಾಡಿಕೋ ಅಂತ ಕೃಷ್ಣ ಹೇಳ್ತಾರೆ. ಊರ್ಧ್ವಮೂಲಮಧ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಅಷ್ಟೇ ಅಲ್ಲಯ್ಯ, ಅಶ್ವತ್ಥ ವೃಕ್ಷ ಅನ್ನತಕ್ಕಂಥದ್ದು ತ್ರಿಮೂರ್ತಿ ಸ್ವರೂಪ ಅಂತ ಹೇಳಿದ್ದೇವೆ. ಆ ತ್ರಿಮೂರ್ತಿಗಳನ್ನು ಹೊತ್ತಿರತಕ್ಕದ್ದು ವೇದ. ವೇದದ ತುಂಬ ಇರತಕ್ಕಂಥದ್ದು ದೇವತೆಗಳು. ಈ ಅಶ್ವತ್ಥ ವೃಕ್ಷ ತಲೆಕೆಳಗಾಗಿದ್ದಾಗ ಕೆಳಗೆ ಇರತಕ್ಕಂಥದ್ದೇನಯ್ಯ ಅಂದ್ರೆ ವೇದದ ಶಾಖೆಗಳು. ಶಾಖೆ ಅಂದ್ರೆ ಕೊಂಬೆ ಅಂತಲೂ ಆಗುತ್ತೆ, ವೇದದ ಶಾಖೆ ಅಂದ್ರೆ ವೇದಗಳಲ್ಲಿ ಇರ್ತಕ್ಕಂಥ ವಿಭಾಗ ಅಂತಲೂ ಆಗುತ್ತೆ. ಊರ್ಧ್ವಮೂಲಮಧ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ. ತಲೆಗಳಿಗಿರ್ತಕ್ಕಂಥ ಅಶ್ವತ್ಥ ವೃಕ್ಷದಲ್ಲಿ ಪರ್ಣ ಅಂದ್ರೆ ಎಲೆಗಳು ಯಾವುದಪ್ಪ ಅಂದ್ರೆ ಅನೇಕಾನೇಕ ಛಂದಸ್ಸುಗಳಲ್ಲಿ ವೇದದಲ್ಲಿ ಬರೆದಿರತಕ್ಕಂಥ ಸ್ತುತಿಗಳು, ರುಚಗಳು, ಯಜಸ್ಸುಗಳು, ಸಾಮಗಳು. ಛಂದಾಂಸಿ ಯಸ್ಯ ಪರ್ಣಾನಿ ತಸ್ಯಂ ವೇದಸ ವೇದವಿತ್. ವೇದಗಳನ್ನು ಅರ್ಥ ಮಾಡಿಕೊಂಡಿರುವವರು ಹೀಗೆ ಹೇಳುತ್ತಾರೆ. ಇಷ್ಟು ಅರ್ಥ ಆಯ್ತಾ ಮೊದಲು ನಿಮ್ಗೆ? ವಾಸ್ತವವಾಗಿ ಇಲ್ಲಿ ಸಂಸಾರ ವೃಕ್ಷ ಅನ್ನತಕ್ಕಂಥದ್ದು, ಸಂಸಾರ ಅನ್ನೋದು ವೃಕ್ಷ ಅನ್ನೋದು ಇಲ್ಲವೇ ಇಲ್ಲ. ಇದು ಒಂದು ಚಿತ್ರಣವನ್ನು ಕೊಟ್ಟಿದ್ದಾನೆ. ಅದು ಈ ಸಂಸಾರ ವೃಕ್ಷ ಅಂದ್ರೆ ಏನಯ್ಯ ಅಂದ್ರೆ ಅದು ವೇದಗಳು. ವೇದಗಳು ಮೇಲಿನಿಂದ ಕೆಳಕ್ಕೆ ಬಂದಿದೆ ಅಂದರೆ ಬ್ರಹ್ಮನಿಂದ ನಮಗೆ ಬಂದಿದೆ. ವೇದಗಳ ಮೂಲ ಇರತಕ್ಕಂಥದ್ದು ಬ್ರಹ್ಮನಲ್ಲಿ. ಮತ್ಸ್ಯಾವತಾರದ ಸಂದರ್ಭದಲ್ಲಿ ಶ್ರೀಮನ್ನಾರಾಯಣ ವೇದಗಳನ್ನ ಪರಿಹರಿಸಿ ಬ್ರಹ್ಮನಿಗೆ ಕೊಟ್ಟ. ಅದು ಪುರಾಣದ ಕಥೆ. ಭಗವದ್ಗೀತೆಯಲ್ಲಿ ಅದನ್ನ ಪ್ರತಿಮಾ ರೂಪದಲ್ಲಿ ಮೇಲೆ ಬೇರು ಇರತಕ್ಕಂಥ ಅಶ್ವತ್ಥ ವೃಕ್ಷ ಇದೆಯಪ್ಪ, ಅದನ್ನು ವೇದಗಳನ್ನು ಅರ್ಥ ಮಾಡಿಕೊಂಡಿರುವವರು ಹೇಳುತ್ತಾರೆ. ವೇದದಲ್ಲಿ ಇರತಕ್ಕಂತಹ ಎಲ್ಲ ಶ್ಲೋಕಗಳು, ರುಚಗಳು ಇವೆಲ್ಲಾನು ಅಶ್ವತ್ಥ ವೃಕ್ಷದಲ್ಲಿ ತುಂಬಿರತಕ್ಕಂತಹ ಪರ್ಣಗಳು ಇದ್ದಂತೆ, ಎಲೆಗಳು ಇದ್ದಂತೆ. ಬಹಳ ನಿಧಾನವಾಗಿ ಅರ್ಥ ಮಾಡ್ಕೋಬೇಕು, ಈ ದಾಖಲೆ ಮಾಡ್ಕೋಬೇಕು ತಲೆಯಲ್ಲಿ. ಯಾಕೆಂದ್ರೆ ಮುಂದಿನ ಶ್ಲೋಕ ಬಹಳ ಕಠಿಣವಾದ್ದು. ಅದು ಅರ್ಥ ಮಾಡ್ಕೊಂಡ್ರೆ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ರಾಮಕೃಷ್ಣ ಪರಮಹಂಸರ ಕಥೆ ನಿಮಗೆ ಸರಿಯಾಗಿ ಅರ್ಥ ಆಗಿದ್ರೆ, ಭಗವತ್ಪಾದರು ಏನು ಹೇಳಿದ್ರು ಅನ್ನೋದನ್ನ ನಾನು ಪ್ರಾರಂಭದಲ್ಲಿ ಹೇಳಿದ್ದು ನೀವು ಅರ್ಥ ಮಾಡ್ಕೊಂಡಿದ್ದರೆ,
ಈಗ ಕೃಷ್ಣ ಕೊಡತಕ್ಕಂಥ ಏಟನ್ನು ತಟ್ಕೋಬೇಕು. ಅದಕ್ಕೆ ಮುಂಚೆ ಒಂದು ಸಿದ್ಧತೆಗಾಗಿ ಹೇಳ್ತಾರೆ. ನರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠೋ ಅಶ್ವತ್ಥಮೇನಂ ಸುವಿರೂಢ ಮೂಲಂ. ಆ 3 ಸಾಲ ನಿಂತ್ಕೊಳ್ಳಿ, ಕೊನೆ ಸಾಲ ಹೊಡೆತ. ಈ ಅಶ್ವತ್ಥ ವೃಕ್ಷ ಅನ್ನತಕ್ಕಂಥದ್ದು, ಈ ವೇದ ಸಮೂಹ ಅನ್ನತಕ್ಕಂಥದ್ದು, ಅದರ ತುಂಬಿರತಕ್ಕಂಥ ಪರ್ಣಗಳು ಅನ್ನತಕ್ಕಂಥದ್ದು, ಅಲ್ಲಿರತಕ್ಕಂಥ ಛಂದಸ್ಸು, ಅಲ್ಲಿರತಕ್ಕಂಥ ಪ್ರಾರ್ಥನೆ, ಇವುಗಳೆಲ್ಲ ನರೂಪಮಸ್ಯೇಹ ತಥೋಪಲಭ್ಯ, ನಿಮ್ಗೆ ಕಣ್ಣು ಕಾಣಲ್ಲ. ಅದಕ್ಕೆ ನಾನು ಮೊದಲಿಂದ ಹೇಳ್ತೀನಿ, ಕಲ್ಪನೆ ಮಾಡ್ಕೋಬೇಕು ನೀವು ಇದನ್ನ ಅಂತ. ಈಗ ಉದಾಹರಣೆಗೆ ಲಲಿತಾ ಸಹಸ್ರನಾಮವನ್ನು ನೀವು ಓದಿದ್ದೀರಿ. ಮೂಲಾಧಾರೈಕ ನಿಲಯ ಬ್ರಹ್ಮ ಗ್ರಂಥಿ ವಿಭೇದಿನಿ ಅಂತ ಶುರುವಾಗುತ್ತೆ. ನೋಡ್ರಿ, ಮೂಲಾಧಾರ ಇದೆ, ಅನಾದ್ಯಗ್ನ ಇದೆ, ಮಣಿಪೂರ ಇದೆ, ಈ ರೀತಿ 6 ಚಕ್ರಗಳಿದೆ. ಷಟ್ಚಕ್ರೋಪರಿ ಸಂಸ್ಥಿತ, ಈ 6 ಚಕ್ರಗಳು ಆಜ್ಞಾಚಕ್ರ ಎಲ್ಲ ಆದ ಮೇಲೆ ಷಟ್ ಚಕ್ರ ಉಪರಿ ಸಂಸ್ಥಿತ, 6 ಚಕ್ರಗಳಾದ ಮೇಲೆ ಅದರ ಮೇಲೆ ಸಹಸ್ರಾರ ಅನ್ನತಕ್ಕಂಥದ್ದಿದೆ ಅಂತ ಹೇಳಿ. ಮೂಲಾಧಾರ ಏಕನಿಲಯ, ಮೂಲಾಧಾರದಿಂದ ಆರಂಭವಾಗಿ ವಿಶುದ್ಧಿಯನ್ನು ದಾಟಿ ಆಜ್ಞಾಚಕ್ರವನ್ನು ದಾಟಿದ ಮೇಲೆ ಇಲ್ಲಿ ಸಹಸ್ರಾರ ಇದೆ. ಇಲ್ಲಿ ಕೇಳಿದಿರ್ತಾನೆ, ಕಂಡಿದ್ದು ಯಾರದನ್ನ? ಏನ್ ಕತ್ತರಿಸ ಸಹಸ್ರಾರ ಕಾಣುತ್ತೇನ್ರಿ? ಮೂಲಾಧಾರ ಚಕ್ರ ಕಾಣುತ್ತೇನ್ರಿ ನಿಮ್ಗೆ? ಸೊಂಟನ್ ಕತ್ತರಿಸಾಕ್ಬಿಟ್ರೆ ಅದು ಅವ್ಯಕ್ತ, ಅದು ಕಣ್ಣಿಗೆ ಕಾಣಿಸದ್ದು. ಈ ಕಣ್ಣಿಗೆ ಕಾಣಿಸದ ಅಷ್ಟ್ಯಾಕೆ ಹೋಗ್ತೀರಿ? ನಿಮ್ಮ ಪ್ರಾಣ ನಿಮ್ಮ ಕಣ್ಣಿಗೆ ಕಾಣಿಸಲ್ಲ. ವಿವೇಕಾನಂದರು ಅಮೆರಿಕದಲ್ಲಿ ಒಂದು ದೊಡ್ಡ ಸಮ್ಮೇಳನ ಮಾಡಿದರು. ಸಾವಿರಾರು ವೈದ್ಯರು, ಸಾವಿರಾರು ವಿಮರ್ಶಕರು, ಸಾವಿರಾರು ಪತ್ರಕರ್ತರು, ದೊಡ್ಡ ಸಮ್ಮೇಳನ. ಅಲ್ಲಿ ಕೇಳಿದರು ಪ್ರಶ್ನೆಯನ್ನ, ಇಲ್ಲಿ ಕುಳಿತಿರುವ ಯಾರಾದರೂ ಆತ್ಮವನ್ನು ಕಂಡಿದ್ದೀರೋ? ವೈದ್ಯರು ಸಾವಿರಾರು ದೇಹ ಕತ್ತರಿಸಾಕ್ತಾರಲ್ಲ, ಆತ್ಮವನ್ನು ಕಂಡಿದ್ದೀರೋ? ಯಾರು ಕಂಡಿದ್ದೀವಿ ಅಂತ ಹೇಳೋಕೆ ಆಗೋದೇ ಇಲ್ವಲ್ರಿ. ಬದುಕಿರುವವನನ್ನು ಕತ್ತರಿಸೋದು ಅಪರಾಧ ಜೀವ ಇದ್ದಾಗ. ನೀವು ಹೋದ್ಮೇಲೆ ಕತ್ತರಿಸ ಜೀವ ಇರೋದೇ. ಹೇಗೆ ನೋಡ್ತೀರ ನೀವು? ಅವ್ಯಕ್ತ, ಅದು ಕಣ್ಣಿಗೆ ಕಾಣಿಸುವುದಿಲ್ಲ. ಹೇಗೆ ನಾವು ಬದುಕಿದ್ದಾಗಲೇ ನಾವು ಬದುಕಿದೀವ್ರಿ, ಗೊತ್ತಪ್ಪ ನಮ್ಗೆ ಜೀವ ಇದೆ ಗೊತ್ತು, ಆದ್ರೆ ಆ ಜೀವವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಗೊತ್ತಿರುವ ಜೀವವನ್ನೇ ನನಗೆ ನೋಡ್ಲಿಕ್ಕಾಗದೆ ಹೋದಾಗ ಇನ್ನೆಲ್ಲೋ ಆಜ್ಞಾ ಚಕ್ರ ಇದೆ ಅಂತಲ್ರಿ ಹುಬ್ಬಿನ ಮಧ್ಯೆ, ಅದೆಲ್ರಿ ಕಾಣುತ್ತೆ? ನರೂಪಮಸ್ಯೇಹ ತಥೋಪಲಭ್ಯತೆ, ಅದರ ರೂಪ ನಿಮಗೆ ಕಣ್ಣಿಗೆ ಕಾಣಲ್ಲ. ನಾಂತೋ ನ ಚ ಸಂಪ್ರತಿಷ್ಠೋ, ಅದು ಹುಟ್ಟಿದ್ದಲ್ಲಿ, ಬೆಳೆದಿದ್ದಲ್ಲಿ, ಇರೋದಿಲ್ಲಿ, ಕೊನೆಯಲ್ಲಿ ಗೊತ್ತಿಲ್ಲ, ನಿಮ್ಗೆ ಅರ್ಥ ಆಗಲ್ಲ. ಅಶ್ವತ್ಥಮೇನಂ ಸುವಿರೂಢ ಮೂಲಂ, ಈ ವೇದಗಳು ಅನ್ನತಕ್ಕಂಥ ಅಶ್ವತ್ಥ ವೃಕ್ಷ ಸುವಿರೂಢ, ರೂಢಿ ಬಿಟ್ಟುಬಿಟ್ಟಿದೆ, ಬೇರೆ ಬಿಟ್ಟುಬಿಟ್ಟಿದೆ. ನಮ್ಮಲ್ಲೆಲ್ಲ ಅದು ತುಂಬಿಕೊಂಡು ಬಿಟ್ಟಿದೆ. ಈಗ ಕೊನೆಯ ಭಾಗ
ಈಗ ಕೃಷ್ಣನ ಮಾತು, ನೀವು 100ಕ್ಕೆ 99 ಇನ್ನೊಂದು ದಶಾಂಶ 1 ನೀವಾಗಿದ್ದು ಸುಮಂಗಲ, ನಿಮಗೇನಾದ್ರು ಬೇಕಾಗಿದ್ರೆ ಪುರುಷೋತ್ತಮ, ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ಅಂತಾನೆ. ಅಸಂಗ ಶಸ್ತ್ರೇಣ, ಸಂಗ ಅಂದ್ರೆ ಸ್ನೇಹ, ಅಸಂಗ ಅಶ್ವತ್ಥ ವೃಕ್ಷದ ಜೊತೆಗಿನ ಸ್ನೇಹವನ್ನು ಬಿಟ್ಟು ಅಸಂಗ ಅನ್ನತಕ್ಕಂಥ ಶಸ್ತ್ರದಿಂದ ದೃಢೇನ ಚಿತ್ವ ಈ ಅಶ್ವತ್ಥ ವೃಕ್ಷವನ್ನು ಕತ್ತರಿಸಾಕಿ. ಅರ್ಥ ಆಗ್ತಾ ಇದೆಯೇನ್ರಿ? ಬಹಳ ತೀಕ್ಷ್ಣವಾದ ಹೇಳಿಕೆ ಕೃಷ್ಣ ಕೊಟ್ಟಿದ್ದು. ನೀವು ಕೃಷ್ಣನ ಅಪೇಕ್ಷೆಯಂತೆ ವೈದಿಕ ಮಾರ್ಗದಲ್ಲಿ ನಡೆಯುತ್ತಿದ್ದರೂ ವೇದಾಂತಿಗಳಾಗಬೇಕು. ವೇದದ ನಿರೀಕ್ಷಣೆಯನ್ನು ಮೀರಬೇಕು. ಮುಂದೆ ಅದನ್ನೇ ಹೇಳ್ತಾನೆ, ವೇದಾಂತ ಕೃದ್ವೇದ ವಿದೇವಚ ಅಂತ. ಮತ್ತೆ ಮತ್ತೆ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, ಇದು ಒಂದಕ್ಕೆ ಒಂದು ವಿರೋಧ ಅಲ್ಲ, ಒಂದು ಮೆಟ್ಲು ಅದು. ನಾವೆಲ್ಲರೂ ಮತ್ತೆ ಮತ್ತೆ ದಾಖಲು ಮಾಡಿಕೊಳ್ಳಬೇಕಾದ್ದು ವೈದಿಕರೇ, ಯಜ್ಞಯಾಗಾದಿಗಳನ್ನು ಮಾಡುವವರೇ, ವೇದಾಭ್ಯಾಸ ಮಾಡುವವರೇ, ಪೂಜೆ ವ್ರತಗಳನ್ನು ಮಾಡುವವರೇ, ನಾವೆಲ್ಲ 100ಕ್ಕೆ 99 ಅಕಸ್ಮಾತ್ ಯಾರಾದರೂ ರಾಮಕೃಷ್ಣ ಪರಮಹಂಸರಂಥವರು, ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿ ಇಂಥವರು, ವಿವೇಕಾನಂದರಂಥವರು ಇಂಥವರು ಯಾರಾದರೂ ಪುರುಷೋತ್ತಮನನ್ನು ನೋಡಬೇಕು ಅಂತ ಪ್ರಯತ್ನ ಪಟ್ಟರೆ ಅವರು ವೈದಿಕ ಮಾರ್ಗವನ್ನು ಬಿಟ್ಟು ತಿರಸ್ಕಾರವೆಲ್ಲ ಅಲ್ಲ. ಕೃಷ್ಣ ಹೇಳ್ಬಿಟ್ಟ ಕತ್ರ ಸಾಕು ಅಂತ, ಹಾಗೆಲ್ಲ ನಾನು ಹೇಳಲ್ಲ. ಅದನ್ನು ಬಿಟ್ಟು ಪಕ್ಕಕ್ಕೆ ವೇದಾಂತದ ಮಾರ್ಗದಲ್ಲಿ ಹೋಗಬೇಕು. ನಾಮರೂಪಗಳನ್ನು ಹೊಂದಿರತಕ್ಕಂಥ ದೇವತಾರಾಧನೆಯನ್ನು ಬಿಟ್ಟು ನಿರುಪಮ ನಿರಾಲಂಬ ನಿತ್ಯ ನಿರ್ಭಯ ನಿರಾವರಣ ನಿರ್ಮಾಯ ನಿರ್ಮಳ ನಿರ್ವಿಕಲ್ಪ ನಿಜ ನಿರಸೂಯ ನಿಶ್ಚಿಂತ ನಿರ್ಲೇಪ ನಿರ್ಗುಣ ನಿರಾಧಾರ ನಿತ್ಯ ತೃಪ್ತ ನಿರವಧ್ಯ ನಿರ್ಭಿನ್ನ ನಿರ್ದ್ವಂದ್ವ ನಿರ್ದೋಷ ನಿಷ್ಕಾಮ ನಿಷ್ಕಳ ನಿರಾಕಾರ ನಿರಜ ನಿರಹಂಕಾರ ನಿರ್ಮಲ ನಿರಾಳ ಆಗಿರತಕ್ಕಂಥ ಬ್ರಹ್ಮನ್ ಕಡೆ ಇದು ಅಪೇಕ್ಷೆ. ಚಪ್ಪಾಳೆ ಹೊಡೆದಷ್ಟು ಸುಲಭ ಅಲ್ಲ, ಅಲ್ಲವೇ ಅಲ್ಲ. ಯಾರು ಅದನ್ನು ಸಾಧಿಸಲಿಕ್ಕಾಗತ್ತೆ? ನಿರ್ಮಾಣ ಮೋಹೋಜಿತ ಸಂಗ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮ. ಮಾನಾಪಮಾನಗಳನ್ನು ಜಯಿಸಿ, ಹೋಳಿದ್ರು ನಿಮಗೇನೂ ಆಗಲ್ಲ, ಬೈದ್ರು ನಿಮಗೇನೂ ಆಗಲ್ಲ. ಆಗತ್ತೇನ್ರಿ ನಮ್ಗೆ? ನಾವು ಹೊಗಳಿದ್ರೆ ಹಿಗ್ತೀವಿ, ಬೈದ್ರೆ ಕುಗ್ತೀವಿ. ಎರಡನ್ನೂ ಮೀರಬೇಕು. ಮಾನಾಪಮಾನಯೋಸ್ತುಲ್ಯ, ಎರಡು ಸಮಾನ. ಜಿತ ಸಂಗ ದೋಷ ಅಧ್ಯಾತ್ಮ ನಿತ್ಯ, ಸದಾ ಅಧ್ಯಾತ್ಮದಲ್ಲಿ ನೆಲೆಸಿರಬೇಕು. ವಿನಿವೃತ್ತ ಕಾಮ, ಕಾಮವನ್ನು ಮೀರಿರಬೇಕು. ಈ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿದ್ದರೆ ನೀವು ಪ್ರಯತ್ನ ಪಡಬಹುದು. ಸುಮಂಗಲ, ಪ್ರಯತ್ನ ಪಡಬಹುದು. ಮೊದಲು ಮೀರು. ಪುರುಷೋತ್ತಮನನ್ನು ನೋಡ್ಬೇಕು ಅಂತೀಯಲ್ಲ, ಮಾಷ್ಟು ಸುಲಭವೇ. ಅರ್ಜುನನಿಗೆ ಕಾಣಿಸ್ಲಿಲ್ಲ, ಅರ್ಜುನನೇ ಕಟ್ಕೊಂಡು ಬಿಟ್ಟ, ಕಾಣಿಸ್ತಾ ಇಲ್ಲಪ್ಪ. ಈ ಪುರುಷೋತ್ತಮ ಪ್ರಾಪ್ತಿಯ ಯೋಗ ಎಷ್ಟು ಕಷ್ಟ ಅನ್ನುವುದನ್ನು ಇಷ್ಟೊತ್ತಿಗೆ ನಮ್ಗೆ ಅರ್ಥ ಆಗಿದೆ. ಆ ಪುರುಷೋತ್ತಮ ಯಾರು ಅನ್ನುವುದನ್ನು ಎರಡು ದ್ವಾ ವಿಮೌ ಪುರುಷವು ಲೋಕೆ ಕ್ಷರಶ್ಚಾಕ್ಷರ ಏವಚ. ನಮ್ಮ ಲೋಕದಲ್ಲಿ ದ್ವಾ ವಿಮೌ ಪುರುಷವು ಲೋಕೆ, ಪುರುಷ ಸ್ತ್ರೀ ವ್ಯತ್ಯಾಸ ಇಲ್ಲ ಅಂತ ನಾನು ಮೊನ್ನೆ ಹೇಳ್ಬಿಟ್ಟಿದ್ದೀನಿ. ಪುರುಷ ಅಂದ್ರೆ ಒಂದೇ, ಸ್ತ್ರೀ ಅಂದ್ರೆ ಒಂದೇ. ಶಾಸ್ತ್ರದ ದೃಷ್ಟಿಯಲ್ಲಿ ಆತ್ಮಜ್ಞಾನದ ಸಂದರ್ಭದಲ್ಲಿ ಹೆಣ್ಣು ಗಂಡು ವ್ಯತ್ಯಾಸ ಇಲ್ಲ. ಆತ್ಮ ಅಂದ್ರೆ ಆತ್ಮ ಅಷ್ಟೇ, ಪ್ರಾಣ ಅಂದ್ರೆ ಪ್ರಾಣ ಅಷ್ಟೇ, ಜೀವ ಅಂದ್ರೆ ಜೀವ ಅಷ್ಟೇ. ಹೆಣ್ಣು ಜೀವ ಗಂಡು ಜೀವ ಅನ್ನೋದಿಲ್ಲ.
ದ್ವಾವಿಮೌ ಪುರುಷವು ಲೋಕೆ ಕ್ಷರಶ್ಚಾಕ್ಷರಮೇವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಮುಚ್ಯತೆ. ಈ ಲೋಕದಲ್ಲಿ ಎರಡು ತರಹ ಪುರುಷರನ್ನು ಕಾಣುತ್ತೇವೆ. ಎರಡು ಪುರುಷವು ಲೋಕಿ, ಪುರುಷ ಲೋಕದಲ್ಲಿ ನಮ್ಮಲ್ಲಿ ನಾವು. ಕ್ಷರಃ ಸರ್ವಾಣಿ ಭೂತಾನಿ, ಭೂತಗಳು ಅಂದ್ರೆ ನಾವು ಜೀವಿಗಳು, ಮನುಷ್ಯರು, ಎಲ್ಲ ಜೀವಿಗಳು ಸದ್ಯಕ್ಕೆ ಮನುಷ್ಯರು. ಎಲ್ಲ ಜೀವಿಗಳು ಕ್ಷರ ಅನ್ನತಕ್ಕಂಥ ಒಂದು ಪುರುಷ. ಕ್ಷರ ಅಂದ್ರೆ ಸಾಯುವುದು ಅಂತ, ನಶಿಸುವುದು ಅಂತ, ಮರಣಿಸುವುದು ಅಂತ. ನಾವು ಯಾರು ಅಮರ್ತ್ಯರಲ್ಲ, ಅಮೃತರಲ್ಲ. ನಾವೆಲ್ಲ ಮರ್ತ್ಯರು, ನಾವೆಲ್ಲ ಮೃತರಾಗುವವರು. ಈ ಲೋಕದಲ್ಲಿ ಈ ಎರಡು ವಿಭಾಗ ಅನ್ನುವುದಿದೆ. ಒಂದು ಸಾಯುವ ಗುಂಪು, ಇನ್ನೊಂದು ಸಾಯದ ಗುಂಪು. ಕ್ಷರಶ್ಚಾಕ್ಷರಮೇವ ಚ. ಕ್ಷರ ಸಾಯುವುದು ಒಂದು ಪುರುಷ ವರ್ಗ ಇದೆ, ಸಾಯದ ಪುರುಷ ವರ್ಗ ಒಂದಿದೆ. ಸಾಯುವ ಗುಂಪು ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ದೇಹಗಳು. ಈ ಶರೀರ ಅನ್ನತಕ್ಕಂಥದ್ದು ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ನೋಡ್ರಿ, ನಾವು ನೋಡ್ತಾ ಇದ್ದೇವೆ, ನಾವೆಲ್ಲ ನೆನಪಿಸ್ಕೊಂಡ್ರೆ 5 ವರ್ಷದ ತನಕ ನಮಗೆ ನೆನಪು ಬರಬಹುದು. ಗೋಲಿ ಆಟ ಆಡ್ತಾ ಇದ್ದು ನೆನಪಾಗ್ಬೋದು, ಮರಕೋತಿ ಆಟ ಆಡ್ತಾ ಇದ್ದು ನೆನಪಾಗ್ಬೋದು, ಚಡ್ಡಿ ಹಾಕೊಂಡು ಓಡಾಡ್ತಾ ಇದ್ದಿದ್ದು ನೆನಪಾಗ್ಬೋದು, ಲಂಗ ಹಾಕೊಂಡು ಏನಪ್ಪಾ ಅದು ಹಗ್ಗದಾಟ ಆಡ್ತಾ ಇದ್ದಿದ್ದು ನೆನಪಾಗ್ಬೋದು. ನಾವಿದ್ದೇವೆ. ನಮ್ಮ ನೆನಪಿನಲ್ಲಿ ನಾನು 5 ವರ್ಷ ಇದ್ದ ಹೇಗಿದ್ದೆ ಅಂತ ನೆನಪಿದೆ ನನಗೆ. 10 ವರ್ಷದಲ್ಲಿ ನೆನಪಿದೆ, 25 ವರ್ಷದಲ್ಲಿ ನೆನಪಿದೆ, 50 ವರ್ಷದಲ್ಲಿ ನೆನಪಿದೆ. ಆ ನೆನಪು ಅನ್ನುವುದು ಶಾಶ್ವತವಾಗಿದೆ. ನನಗೆ 85 ವರ್ಷ ಆದ್ರೂ ಕೂತ್ಕೊಂಡು ನೆನಪಿಸ್ಕೊಳ್ತೀನಿ. ಓ, ನಾನು 15 ವರ್ಷದಲ್ಲಿ ಆಗ ಆಟ ಆಡಿದ್ದೆ. ಆದರೆ ಈ ದೇಹ ಅನ್ನತಕ್ಕಂಥದ್ದು ನನಗೆ ನೆನಪಿದೆ. ಪುಟಾಣಿ ಮಗುವಾಗಿದ್ದಾಗ ಹೇಗಿದೆ ನೆನಪಿದೆ ನನಗೆ. ಪ್ರಾಥಮಿಕ ಶಾಲೆಗೆ ಹೋಗ್ತಾ ಇದ್ದಾಗ ಅಲ್ಲಿ ಹತ್ತಿ ಹಿಡಿತಾ ಇದ್ದಿದ್ದು ನೆನಪಿದೆ ನನಗೆ. ಆಗ ದೇಹ ಹೇಗಿತ್ತು. ಮಾಧ್ಯಮಿಕ ಶಾಲೆಗೆ ಬಂದಾಗ ಹೇಗಾಯ್ತು, ಪ್ರೌಢ ಶಾಲೆಗೆ ಬಂದಾಗ ಹೇಗಾಯ್ತು, ಈ ಮುದುಕಾದಾಗ ಹೇಗಾಗಿದೆ.